ಪಳ್ನೀರು ವಾಸ್ಲೈನ್ ಪರಿಸರ ಸೀಕಲೆದ ಉತ್ಪತ್ತಿ ತಾಣ ಆತಂಡು ಮುಲ್ಪದ ಸಮಸ್ಯೆಯನ್ನು ಬಗೆಹರಿಸಜಂಡ ಮಾನಪದ ಎದುರು ಮಾಮಲ್ಲ ಪ್ರತಿಭಟನೆ ನಡಪಾವ ಪಂಡದು ಸ್ಥಳೀಯರು ಎಚ್ಚರಿಸಿದರು. ಪಳ್ನೀರ್ ವಾಸ್ಲೈನ್ ಪರಿಸರದ ನಿವಾಸಿಲು ಮಹಾನಗರ ಪಾಲಿಕೆಗೆ ಹೆಚ್ಚಿನ ತೆರಿಗೆಯನ್ನು ಪಾವತಿ ಮಲ್ತಂಡಲ್ಲ ಮಹಾನಗರ ಪಾಲಿಕೆದ ನಿರ್ಲಕ್ಷ್ಯದಾತ್ರ ಉಮಿಲು ಬೊಕ್ಕ ಇಂದು ರೋಗ ಉತ್ಪತ್ತಿ ಕೇಂದ್ರ ಆದಿದ್ದದು ಮುಲ್ಪದ ಜನಕ್ಲು ವಾಸ ಮಲ್ಪೆರಲ ಭಂಗ ಬರೊಂದುಲ್ಲೇರು. ಅಂಚಾದು ಕೂಡಲೇ ಸಮಸ್ಯೆ ಬಗೆಹರಿಸಾಯಚಿಂದ ಮನಪಾ ಎದುರುಡು ಪ್ರತಿಭಟನೆ ನಡಪಾವ ಪಂಡದು ಸ್ಥಳೀಯರು ಎಚ್ಚರಿಕೆ ಕೊರಿಯರು. ಮುಲ್ಪದ ಸಮಸ್ಯೆದ ಬಗೆಟ್ ಸುದ್ದಿಗಾರರನ್ನು ಒಟ್ಟಿಗೆ ಪಾತೇರ್ನ ಮೊಹಮ್ಮದ್ ಅಫ್ತಾರ್ ಹುಸೇನ್ ಈ ಭಾಗಡು ಕೈನ 5 ವರ್ಷದ ದುಂಬು ಒಳಚರಂಡಿದ ಕೆಸರದೆದು ತಾದಿ ಬರಿಟು ಪಾರ್ದಿದ್ದದು ನಾನಲ ತೆರವು ಮಲ್ತಿಚೇರು. ಒಂಜು ಕಡೆಟ್ ಕಂಕನಾಡಿ ಮಾರ್ಕೆಟ್ದ ತ್ಯಾಜ್ಯ ನೀರು ಕುಡಂಚು ಕಡೆಟ್ ಕೈತಲ್ದ ಫ್ಲಾಟ್ಲೆದ ತ್ಯಾಜ್ಯ ನೀರು ಮುಲ್ಪದ ಚರಂಡಿಡು ಪರತು ಬತ್ತದು ವಾಸನೆ ಬೊಕ್ಕ ಉಮ್ಮಿಲ್ದ ಕಾಟರ್ದು ಪರಿಸರದ ನಿವಾಸಿಲಿನ ನಿದ್ರೆನ ಹಾಲ್ ಮಲ್ತದನ್ನು ಪಂಡದು ಅಸಮಾಧಾನ ತೋಚಾಯಿರು. ಮಂಗಳೂರಿನ ಪ್ರಸಿದ್ಧವಾದ ಸ್ಥಳ ಅಂತ ಹೇಳಿದರೆ ಪಳ್ನೀರ್ ಅಂತ ಹೇಳಿ. ಇದರಲ್ಲಿ ನಮ್ಮ ಕಾರ್ಪೊರೇಷನಿಗೆ ಹೆಚ್ಚು ನಮ್ಮ ಟ್ಯಾಕ್ಸ್ ಮತ್ತು ಎಲ್ಲ ರೆವಿನ್ಯೂ ಇಲ್ಲಿಂದ ಜಾಸ್ತಿ ಹೋಗ್ತಾ ಉಂಟಂತ ಹೇಳಿ ನಮ್ಮ ಇದಿದೆ. ಆದ್ದರಿಂದ ನಾವು ಇಷ್ಟು ಈಗ ಒಂದು ಇಲ್ಲಿ 25 ಇಲ್ಲಿ ಮನೆ ಉಂಟು. ಇಲ್ಲಿ ಇದರಲ್ಲಿ ನಮಗೆ ಆಗುವ ಈ ತೊಂದರೆ ನಮ್ಮ ಯಾವ ತೊಂದರೆಗೂ ಅವರು ಸೂಕ್ತವಾಗಿ ನಮಗೆ ಯಾರು ಅಧಿಕಾರಿಗಳು ಸ್ಪಂದಿಸಿಲ್ಲ. ನಾವು ಮಾಧ್ಯಮ ಮುಖಾಂತರನೇ ನಮಗೆ ನ್ಯಾಯ ಸಿಕ್ಕಿದ ವಿನಃ ಅವರು ನಾವು ಫೋನ್ ಮಾಡಿ ಬೇರೆಯವ್ರನ್ನ ಇನ್ಫ್ಲುಯೆನ್ಸ್ ಮಾಡಿ ಅವರಿಗೆ ಫೋನ್ ಮಾಡಿ ಹೇಳಿದರೆ ಅವರು ಸ್ಪಂದಿಸಲಿಕ್ಕೆ ರೆಡಿ ಇಲ್ಲ. ಆದ್ದರಿಂದ ಅವರನ್ನು ಸೇಡು ತೀರಿಸಲಿಕ್ಕಾಗಿ ವಿನಃ ಅವರನ್ನು ಏನಾದರೂ ಒಂದು ಉಪದ್ರ ಮಾಡಲಿಕ್ಕೆ ನಾವು ಇದು ಮಾಡಿದ್ದಲ್ಲ. ನಿಮಗೆ ಮಾಧ್ಯಮನವರು ನಿಮ್ಮ ಕಣ್ಣಲ್ಲಿ ನೀವು ನಿಮಗೆ ನೋಡ್ಬೋದು ಯಾವ ಸ್ಥಿತಿಯಲ್ಲಿ ನಾವು ಇದ್ದೀರಂತೇಳಿ. ಈಗ ಪಳ್ನೀರ್ ಅಂತ ಹೇಳಿದರೆ ಒಂದು ಆ ಡೆಂಗ್ಯೂಗೆ ಮೂಲ ಸ್ಥಳ ಅಂತ ಹೇಳಿದರೆ ಪಳ್ನೀರ್ ಯೂನಿಟಿನ ಹಿಂದೆ ಕಡೆ. ಅದು ಆದರೂ ಸಹ ಇಂಥ ಒಂದು ಈ ಮಾಲಿನ್ಯ ನಮ್ಮ ಈ ಕಲ್ಪನಾ ರೋಡಿಂದ ಮತ್ತು ಎಲ್ಲ ಇದು ಅಪಾರ್ಟ್ಮೆಂಟ್ ಬರ್ತಾ ಉಂಟು. ಈ ಲೋಕಲ್ ಅಧಿಕಾರಿಗಳು ನಮಗೊಂದು ಕೋಆಪ್ರೇಟ್ ಮಾಡೋದಿದೆ. ನಾವು ಎಲ್ಲಿಗೆ ಹೋಗ್ಬೇಕಂತೇಳಿ ನೀವೇ ಹೇಳಿ. ತಂಗ್ಳು ಹೆಚ್ಚಿನ ತೆರಿಗೆಯನ್ನು ಪಾವತಿಸಾಂಡಲ ಹೆಚ್ಚಿನ ಸಮಸ್ಯೆಯನ್ನು ಎದುರಿಸವಲ ಕಾತಂಡು ಮುಲ್ಪದ ಆಸ್ಪತ್ರೆದ ಎದುರದ ತಾದಿದ ರಡ್ಡು ಕಡೆಟ್ಲ ವಾಹನ ನಿಲ್ಲುಗಡೆ ಬರ್ಸ ನೀರು ಪರತು ಪೋಡಾಯಿನ ತೋಡುಡು ಅಪಾರ್ಟ್ಮೆಂಟ್ಲೆದ ಕುರ್ತೇಲು ನೀರು ಪರತು ಬರನುಂಡು. ಇಂದೇರ್ದಾತ್ರ ಈ ಭಾಗಡು ವಾಸ ಮಲ್ಪನೆ ಕಷ್ಟ ಆತಂಡು. ಸ್ಥಳೀಯ ಜನಪ್ರತಿನಿಧಿಗಳಿಗೆ ಪಂಡುಂಡಲ ಓವಿ ಪ್ರಯೋಜನ ಆತಿಚಿ 5 ವರ್ಷದಿಂದ ಸಮಸ್ಯೆ ಇದ್ದದ ತಾದಿ ಕಾಮಗಾರಿ ಅರ್ಧಡೆ ಉಂತಾದೇರ್ ಪಂಡದು ಅಬ್ದುಲ್ ಕಾದರ್ ಕೈಜರ್ आक्रोशन तो जाहिर अबाउट 5 years हो गया ऐसे ही निकाल के डाल के गया है. और जो है गटर के जो पानी जो इतना गंदा पानी आता है तो उसको अगर कंप्लेंट करता है तो 1 दिन के लिए रुकता है, फिर 1 महीने कंटिन्यू रह जाता है. फिर यहाँ पर आप फोकस करें प्लीज़. ये जो है उधर से आता है, किधर से हमारा कंकनाडी मार्केट से आता है, उधर इतना बदबू आता है कि बैठने को नहीं होते, लेकिन कोई रिजल्ट नहीं मिल रहा है. तो हम चाहता है कि हमारे लिए कुछ रिजल्ट हो, कुछ अच्छा हो. इतना अच्छा एरिया को जानबूझ के ख़राब ना करे प्लीज़. उसके लिए कुछ बंदोबस्त करें, ये हमारा रिक्वेस्ट है. अभी इसमें पानी आ रहा है ना, या ड्रेनेज वाटर है क्या? ये ड्राइनेज वाटर है. बदबू आता है तो इसका मतलब है ड्राइनेज वाटर है मेरे ख्याल से. ये मेरे ख्याल से वो जो उधर एक फ्लैट 1-2 कल्पना रोड है, उधर एक फ्लैट है, पता नहीं एग्जैक्टली कहाँ से आ रहा है करके पता नहीं है, लेकिन वहाँ से आ रहा है. आप देख सकते हैं और बदबू सुन सकते हैं. ये जो चीज़ है. ಡಾಕ್ಟರ್ ವಸಂತ್ ಶೆಟ್ಟಿ ಪಾತೆರೊಂದು ಈ ಭಾಗಡು ಸ್ಮಾರ್ಟ್ ಸಿಟಿ ತಾದಿ ಯೋಜನೆದಡಿ ಪಾಡಿನ ತಾದಿ ಅಭಿವೃದ್ಧಿ ವಾಹನದ ನಿಲುಗಡೆಗಾದೆ ಮಲ್ತಿಲಕ ಉಂಡು. ತುರ್ತು ಪರಿಸ್ಥಿತಿಡ್ ಆಂಬ್ಯುಲೆನ್ಸ್ ಪೋಯರ್ಲ ಪರದಾಡ್ನ ಪರಿಸ್ಥಿತಿ ಉಂಡು. ಉಮಿಲ್ದ ಕಾಟ ದುರ್ವಾಸನೆ ತಂಕ್ಲೆಗ್ ಸಾಕಾದ್ ಬೋದಿತ್ತದು ಸ್ಥಳೀಯ ಜನಪ್ರತಿನಿಧಿಗಳು ಇಡೆಗ್ ತಿರ್ಗದ್ಲ ತೋಂದಿ ಚೇರ್ಪಂಡದ ಆರೋಪಿಸಾಯಿರು. ಅವರು ಬಂದು ಕೋಪರೇಟಿವ್ ಮಾಡೋದಿಲ್ಲ. ಮತ್ತು ಮಾರ್ಗದಲ್ಲಿ ಉದ್ದಕ್ಕೆ ತಲೆಯಿಂದ ತಲೆಗೆ ಕಾರ್ ನಿಲ್ಲಿಸ್ತಾರೆ. ಯಾಕೆ ರೋಡ್ ಅಗಲ ಮಾಡಿದ್ದು? ಕಾರ್ ನಿಲ್ಲಿಸ್ಲಿಕ್ಕ ಅಲ್ಲ, ನಮಗೆ ಹೋಗ್ಲಿಕ್ಕೆ ಬೇಕಾ? ಇಲ್ಲಿ ಎಲ್ಲರೂ ಮುದುಕರಿದ್ದಾರೆ, ಅವರಿಗೆ ಆಂಬ್ಯುಲೆನ್ಸ್ ಹೋಗಬೇಕಲ್ಲ. ಎಷ್ಟೋ ಸಲ ರಿಕ್ವೆಸ್ಟ್ ಮಾಡಿದರೂ ಒಬ್ಬರು ಬರೋದಿಲ್ಲ.
ಕ್ಲೀನ್ ಮಾಡಲಿಕ್ಕೆ ಬರೋದಿಲ್ಲ. 1 ವರ್ಷ ಆಯಿತಾ 5 ವರ್ಷ ಆಯಿತಾ ಗೊತ್ತಿಲ್ಲ ರೋಡ್ ಕ್ಲೀನ್ ಮಾಡಲಿಕ್ಕೆ ಎಂತಾದರೂ ಮಾಡಲಿಕ್ಕೆ. ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಇಲ್ಲಿಯವರೆಲ್ಲರೂ ಸಹ. ಅದಕ್ಕೆ ಒಂದು ಎಂಥ ಸಹ ಸ್ಪಂದಿಸುವ ಅಗತ್ಯನೇ ಇಲ್ಲ ಅಂತ ಎಣಿಸಿದ್ದಾರೆ. ನನಗೆ ಗೊತ್ತಾಗೋದಿಲ್ಲ ಕಾರ್ಪೊರೇಷನ್ ಯಾಕೆ ನಿಂತಿದೆ ಎಂತ ಸಹ ಗೊತ್ತಿಲ್ಲ, ಮುನ್ಸಿಪಾಲಿಟಿ ಯಾಕೆ ಅಂತ ಗೊತ್ತಿಲ್ಲ. ಒಟ್ರಾಸಿ ಮಾಡಿ ಹೋದರೆ ಆಗೋದಿಲ್ಲ ಅಲ್ಲ, ಎಲ್ಲದಕ್ಕೂ ಅವರು ಕಾರ್ಪೊರೇಟ್ ಮಾಡಬೇಕಲ್ಲ. ನೇಬರ್ಸಿಗೆ ಎಲ್ಲರಿಗೂ ಉಪದ್ರವನೇ ಅಲ್ಲ. ಇದು ಕಂಕನಾಡಿಯಿಂದ ಬರ್ತದೆ, ಅದನ್ನು ಸ್ಟಾಪ್ ಮಾಡಿ ಹೇಳಿದರೆ ಮಾಡಲಿಲ್ಲ. ಅದು ಬಂದು ಎಲ್ಲರಿಗೂ ಮೇಲಿಂದ ಮನೆ ತನಕ ಹೊಸ ಮನೆ ಕಟ್ಟು ಎಲ್ಲ ಹಾಳಾಗಿ ಹೋಗೋದಾದ್ರೆ ಮತ್ತೆ ಯಾಕೆ ಕಟ್ಟು. ಅರಣ್ಯ ಇಲಾಖೆದ ಅಧಿಕಾರಿ ಶಹನವಾಜ್ ಮೊಹಮ್ಮದ್ ಕುಂಜಿ ಡೈಡನ್ ಡಿಸೋಜಾ ಈ ಪೋರ್ತೋಟುಗೆ ಇದ್ದಾರೆ.